ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಸೊ ನಮ್ಮ ವಾಟ್ಸಪ್ ನಂಬರ್ ಇದೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ. ಸೊ ಆ ನಂಬರ್ಗೆ ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ಯಾರ ನಂಬರನ್ನು ಕೂಡ ಕಳಿಸ್ಬೋದು ವಿತ್ ಕಾನ್ಸೆಪ್ಟ್ ಆ್ಯಂಡ್ ಕೆಲವೊಂದು ಸತಿ ವಿದೌಟ್ ಕಾನ್ಸೆಪ್ಟ್ ಕಳಿಸ್ತಾರೆ. ಸೊ ಬಟ್ ಕಾನ್ಸೆಪ್ಟ್ ಇದ್ದರೆ ತುಂಬಾ ಒಂದು ಡೆವಲಪ್ ಮಾಡ್ಬೋದು ಆ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ನಿಮ್ಮದು ಓನ್ ಇದ್ದರೆ ಅದನ್ನು ಕಳಿಸ್ಬೋದು. ಸೊ ತುಂಬಾ ಖುಷಿ ಆಗ್ತದೆ. ತುಂಬ ಡಿಫ್ರೆಂಟ್ ಟೈಪಿನ ಕಾನ್ಸೆಪ್ಟ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಓಕೆ, ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ, ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಸುಧೀರ್. ಸೊ ಇವರ ನಂಬರ್ ಕೊಟ್ಟಿರೋದು ಅಶೋಕ್. ಆ್ಯಂಡ್ ಇವರ ಹಾಬೀಸ್ ಏನಪ್ಪ ಅಂದರೆ ಡ್ಯಾನ್ಸ್ ಮತ್ತು ಸಿಂಗಿಂಗ್ ಅಂತೆ. ಸೊ ಏನಿಲ್ಲ, ಕಾನ್ಸೆಪ್ಟು ನಮಗೆ ಈ ಸಿಂಗಿಂಗ್ ಆಡಿಷನ್ಸ್ ಇದೆ. ಸೊ ಹಾಗಾಗಿ ಸುಧೀರ್ ಅವರನ್ನು ಜಸ್ಟ್ ಇನ್ವೈಟ್ ಮಾಡಲಿಕ್ಕಿದೆ. ಸೊ ಸುಧೀರ್ ಅವ್ರಿಗೆ ಜಸ್ಟ್ ಇಷ್ಟೇ ಕೇಳಲಿಕ್ಕೆ, ಸಿಂಗಿಂಗ್ ಆಡಿಷನ್ಸ್ ಇದೆ, ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಅಂತ. ನೋಡ್ಬೇಕು ನಮ್ಮ ಸುಧೀರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಸೊ ಚೆನ್ನಾಗಿ ಬಕ್ರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ನೋಡೋಣ ನಮ್ಮ ಸುಧೀರ್ ಅವರು ಯಾವ ಥರ ಬಕ್ರ ಆಗ್ತಾರಂತ. ಸೊ ಬನ್ನಿ. ಹಲೋ, ನಮಸ್ತೆ. ನಮಸ್ತೆ, ಸುಧೀರ್ ಅಲ್ವಾ? ನಮಸ್ತೆ ಸರ್, ನಿಮ್ಮ ವಿಡಿಯೋ ನಾವು ನೋಡಿದ್ವಿ. ಅದೇ ನೀವು ಸಿಂಗಿಂಗ್ ಎಲ್ಲ ಮಾಡ್ತೀರಲ್ವಾ? ಹೌದು, ಸೂಪರ್ ಆಗಿದೆ. ನೀವು ಯಾವುದು ಸಿಂಗಿಂಗ್ ಅಂದ್ರೆ ಮನೆಯಿಂದ ಸಿಂಗಿಂಗ್? ಯಾವುದು ಮನೆಯಿಂದ ಸಿಂಗಿಂಗ್? ಯಾರು ಮಾತಾಡುದು ಸರ್? ನಮಸ್ತೆ, ಇದು ಸತೀಶ್ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ದೇವೆ. ಅಂದ್ರೆ ನಮ್ದು ನಾಳ್ದು ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇದೆ, ನಿಮ್ದು ಒಂದು ಆಡಿಷನ್ಸ್ಗೆ ಬರ್ಬೋದಾ ಅಂತ. ಬೇಡ ಸರ್ ನಮ್ಗೆ. ಯಾವುದು ಅಷ್ಟೆಲ್ಲ ನಮ್ಗೆ ಸಿಂಗಿಂಗ್ ಬರುದಿಲ್ಲ ಸರ್. ಅಲ್ಲ, ನಿಮ್ಮ ಫ್ರೆಂಡ್ ಒಬ್ರು ನಮ್ಗೆ ಮೇ ಬಿ ನಿಮ್ಮ ಹೆಸರನ್ನ ಹೇಳಿದಾರೆ. ಮೇ ಬಿ ದಿಸ್ ಇಸ್ ಸುಧೀರ್ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ಅದೇ ಸಿಂಗಿಂಗ್ ಎಲ್ಲ ಮಾಡ್ತೀರಲ್ವಾ? ಹೌದೌದು. ಸೊ ಹಾಗಾಗಿ ಅಂದ್ರೆ ಖಾಲಿ ನಮ್ದು ಎಂತ ಹೇಳ್ತಾರೆ, ಮನೆಯೊಳಗೆ ಮಾತ್ರ ಸಿಂಗಿಂಗ್, ಮನೆಯೊಳಗೆ ಮತ್ತೆ ಗಮ್ಮತ್ತಿಗೆ ಅಷ್ಟೇ. ಹೌದು, ನಾವೀಗ ಹಾಲ್ ಅಲ್ಲಿ ಮಾಡ್ತಾ ಇದ್ದೇವೆ. ಹಾಲ್ ಒಳ್ಳೆ ನೀವು ಸಿಂಗ್ ಮಾಡಿದ್ರೆ ಆಯ್ತು. ಫ್ರೀಯಾ ಹೇಗೆ ಚಾರ್ಜ್ ಮಾಡ್ತೀರಾ ಸರ್? ಅಲ್ಲ ಸರ್, ಅಂದ್ರೆ ಏನ್ ಗೊತ್ತಾ, ಈ ಆಡಿಷನ್ ಅಂದ್ರೆ ಹಾಲ್ ಎಲ್ಲ ಮಾಡಿದಕ್ಕೆ, ಹಾಲ್ ಎಲ್ಲ ನಮ್ಗೆ ಮಾಡಿಸಿ ಕೊಟ್ಟದಕ್ಕೆ ನೀವು ಚಾರ್ಜ್ ಮಾಡ್ತೀರಾ ಹೇಗೆ? ಯಾರು ಮಾತಾಡುದು ಹೇಳಿ ಸರ್? ನಮಸ್ತೆ, ಇದು ಸತೀಶ್ ಅಂತ ಬ್ಯಾಂಗ್ಳೂರಲ್ಲಿ. ಇದು ಫ್ರೀ ಸರ್, ನಾವು ಆಡಿಷನ್ಸ್ ಎಲ್ಲ ಮಾಡಿಸ್ತಿದ್ದೇವೆ. ಸೊ ನಿಮ್ಮ ಹೆಸರನ್ನ ಇವರು ಪ್ರಕಾಶ್ ಅಂತ ಕೊಟ್ರು ಸರ್, ಉಡುಪಿಯಿಂದ. ಅಂದ್ರೆ ನೀವು ಸಿಂಗಿಂಗ್ ಎಲ್ಲ ಒಳ್ಳೇದ್ ಮಾಡ್ತೀರಂತೆ. ಸೊ ಆತರ ಏನೋ ಒಂದು ನಿಮ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಮೋಸ್ಟ್ಲಿ ಪ್ರಕಾಶ್ ಅವರಿಗೆ ಕನ್ಫ್ಯೂಸ್ ಆಗಿರ್ಬೋದು ಸರ್. ಯಾಕೆ ಸುಧೀರ್ ಅವ್ರೆ? ನಾವು ಸಿಂಗಿಂಗ್ ಹೇಳಿದಲ್ಲ, ಸಿಂಗಿಂಗ್ ಎಲ್ಲ ನಮ್ದು ಖಾಲಿ ಇದ್ರೊಳಗೆ, ಅದ್ರೊಳಗೆ ಬಾತ್ರೂಮ್ ಒಳಗೆ, 4 ಗೋಡೆ ನಡುವೆ. ಬಾತ್ರೂಮ್ ಒಳಗೆ ಬಾತ್ರೂಮ್ ಒಳಗೆ ಮತ್ತೆ ಹೀಗೆ ಎಲ್ಲರೂ ಟೈಮ್ ಸಿಕ್ಕಿದ್ರೆ ಸ್ಕೂಲ್ ಇದು ಗ್ರೂಪ್ ಗೀಪ್ ಅದರಲ್ಲಿ ಮಾತ್ರ. ಬಟ್ ಸರ್ ಏನ್ ಗೊತ್ತಾ, ಅಂದ್ರೆ ನಮ್ಗೆ ಅಷ್ಟೊಂದು ಮೇ ಬಿ ಈಗ ನಾವು ಬೆಸ್ಟ್ ಸಿಂಗರ್ ಅವಾರ್ಡ್ ಕೊಡ್ಬೇಕಂತ ಬಾರಿ ಯೋಚನೆ ಮಾಡ್ತಾ ಇದ್ದೇವೆ ಈ ಸತಿ, ಒಂದು 2018. ಸೊ ಅದಕ್ಕೆ ನಿಮ್ಮ ಹೆಸರನ್ನ ಹೇಳಿದ್ರು ಅವರು, ಪ್ರಕಾಶ್ ಅವರು. ಐ ಡೋಂಟ್ ನೋ, ನಿಮ್ಗೆ ಏನೋ ಡ್ಯಾನ್ಸ್ ಕೂಡ ಇದೆ ಅಂತ ಇಲ್ಲಿ ಬರ್ದಿದಾರಪ್ಪ, ನಮ್ಗೆ ಕಳ್ಸಿದಾರೆ ಮೇಲು. ಡ್ಯಾನ್ಸ್ ಮಾಡ್ತೀರಂತ. ಯುವರ್ ಹಾಬೀಸ್ ಆರ್ ಡ್ಯಾನ್ಸ್ ಅಂತ. ಹೌದು. ಯಾರು ಮಾತಾಡುದು ಹೇಳಿ ಸರ್? ಇದು ಯಾವ ಹಾಲ್ ನಲ್ಲಿ? ಹಾಲ್ ಬ್ಯಾಂಗ್ಳೂರಲ್ಲಿ ಸರ್. ಬ್ಯಾಂಗ್ಳೂರ್ ಅಂದ್ರೆ ಹಾಲ್ ಅಂತಲ್ಲ, ನಮ್ದೊಂದು ಸ್ಟುಡಿಯೋ ಇದೆ, ಚಾಮರಾಜನಗರ. ಅಲ್ಲಿ ನಮ್ದು ಸ್ಟುಡಿಯೋ ಇದೆ ಸರ್. ಸ್ಟುಡಿಯೋ ಸೆಟಪ್ ಮಾಡ್ತಾ ಇದ್ದೇವೆ. ಇದೊಂದು ರಿಯಾಲಿಟಿ ಶೋ ಸರ್, ಯು ಕ್ಯಾನ್ ಪಾರ್ಟಿಸಿಪೇಟ್. ಅದಕ್ಕೆ ನಾವು ಹಣ ಕೊಡ್ಬೇಕಾ ಹೇಗೆ? ಅಲ್ಲ ನೀವು ಅಲ್ಲ ಸರ್, ಯಾಕೆ ಗೊತ್ತಾ, ಹಣ ಅಲ್ಲ, ನಿಮ್ಮ ಟ್ಯಾಲೆಂಟ್ ಅನ್ನ ನಾವು ತೋರಿಸ್ತಾ ಇದ್ದೇವೆ ಸರ್. ಟ್ಯಾಲೆಂಟ್ ಹೌದು, ಬಟ್ ಅಲ್ಲ ನಮ್ದು ಟ್ಯಾಲೆಂಟ್ ಅದೇ ಹೇಳಿದಲ್ಲ ಸರ್. ಟ್ಯಾಲೆಂಟ್ ನಮ್ದು ಬಾರಿ ಒಂದು ಇದೆ ಅಂತ ಹೇಳ್ತಾರೆ. ಬಾತ್ರೂಮ್ ಅಲ್ಲೇ ಹಾಗೆ ಹೇಳಿದ ಅದೇ. ಬಾತ್ರೂಮ್ ಗಿಂತ ಹೊರಗೆ ಬರುದಿಲ್ಲ. ಹೌದಾ? ಬಾತ್ರೂಮ್ ಒಳಗೆ ಟ್ಯಾಲೆಂಟ್. ಅದೇ ಬಾತ್ರೂಮ್ ಇದ್ರೆ ನೋಡ್ರಿ ಏನಾದ್ರೂ ಟ್ಯಾಲೆಂಟ್ ನಮ್ದು ಮೇನ್ ಸರ್. ನಮಸ್ತೆ, ಇದು ಸತೀಶ್ ಅಂತ. ಏನ್ ಗೊತ್ತಾ ಸುಧೀರ್ ಅವ್ರೆ,
ಸುಧೀರ್ ಅವ್ರೆ, ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಯಾಕಂದ್ರೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ. ಈ ಬಾತ್ರೂಮ್ ಸಿಂಗರ್ ಗಳನ್ನ ನಾವು ಹೊರಗೆ ತರುವಂತ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಸರ್. ಹಾಗಿರಲ್ಲಿ ಅದು ನಿಮ್ದಲ್ಲಿ ಸೆಟ್ ಇದು ಸ್ಟುಡಿಯೋದಲ್ಲಿ ಬಾತ್ರೂಮ್ ಉಂಟಾ? ಮಾಡಿಸೋ ಸರ್ ಬೇಕಿದ್ರೆ, ನಿಮ್ಗೆ ಅಷ್ಟು ಬೇಕಿದ್ರೆ. ಯಾರು ಹೇಳಿದ್ರು ಸತೀಶ್ ಅಂತ? ನಮ್ಮ ಫ್ರೆಂಡ್ ಯಾರಾದ್ರು? ಅಲ್ಲಲ್ಲ, ನಿಮ್ದು ಪ್ರಕಾಶ್ ಅವ್ರ ನಂಬರ್ ಕೊಟ್ರು ಸರ್. ಪ್ರಕಾಶ್ ಅವ್ರು ನಮ್ಗೆ ನಾವೊಂದು ವಾಟ್ಸ್ಆಪ್ ಅಲ್ಲಿ ಇಮೇಜ್, ನಾವು ತುಂಬಾ ಪ್ರಮೋಷನಲ್ ಇಮೇಜಸ್ ಅನ್ನ ನಾವು ಸೆಂಡ್ ಮಾಡಿದ್ವಿ ವಾಟ್ಸ್ಆಪ್ ಅಲ್ಲಿ. ಓಕೆ, ಅವ್ರು ಮೇಲ್ ಮಾಡಿದ್ರು, ನಿಮ್ಮ ನಂಬರ್ ಅದ್ರಲ್ಲಿ ಬರ್ದಿದ್ದಾರೆ. ಒನ್ ಆಫ್ ಮೈ ಫ್ರೆಂಡ್ ಸುಧೀರ್ ಇಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಅಂತೆ. ಸೊ ನಿಮ್ಗೆ ಅಲ್ಲ, ನನ್ಗೆ ಈಗ ನಮ್ಮ ಪರಿಚಯದ, ಯಾಕಂದ್ರೆ ಪ್ರಕಾಶ್ ಅವರಿಗೆ ಮೋಸ್ಟ್ಲಿ ನಮ್ಗೆ ಬಾತ್ರೂಮ್ ಬೇಕು ಸಿಂಗಿಂಗ್ ಅಂತ ಗೊತ್ತಿಲ್ವಾ ಅಂತ ಡೌಟ್ ನಂಗೆ. ಯಾವ್ದು ಯಾರು ಮಾತಾಡಿದ್ರು? ಪ್ರಕಾಶ್ ಅವರ? ಅಲ್ಲಲ್ಲ, ಸತೀಶ್ ಬ್ಯಾಂಗ್ಳೂರಿಂದ. ನಾನು ಪ್ರೋಗ್ರಾಮ್ ಕೋಆರ್ಡಿನೇಟರ್. ಹೌದು. ಸೊ ಕ್ಯಾನ್ ಯು ಪಾರ್ಟಿಸಿಪೇಟ್ ಸರ್? ನಮ್ದು ಅದೇ ಹೇಳಿದಲ್ಲ ಸರ್, ನಮ್ಗೆ ಅಂತ ಭಾರಿ ಒಂದು ಇದು ಬರುದಿಲ್ಲ ಅಂತ ಹೇಳ್ತಾರೆ. ಓಕೆ, ನಂಗೆ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ಬಾತ್ರೂಮ್ ಸಿಂಗರು ಅದು ಇದು ಅಂತ. ಬಟ್ ಆದ್ರೂ ಕೂಡ ಸರ್, ಕ್ಯಾನ್ ಯು ಸಿಂಗ್ ಒನ್ ಲೈನ್ ಸರ್, ಇಫ್ ಯು ಡೋಂಟ್ ಮೈಂಡ್? ಹೌದು, ಯಾವ್ದಾದ್ರು ಒಂದು ಸಾಂಗ್, ಯಾವ್ದಾದ್ರು ಒಂದು ಲೈನ್ ಸರ್, ನೋಡೋಣ ಸರ್. ನಂಗೆ ಏನ್ ಗೊತ್ತಾ, ನಿಮ್ ಈ ತರ ಟ್ಯಾಲೆಂಟ್ಸ್ ನಮ್ಗೆ ಬೇಕಾಗ್ತದೆ ಸರ್. ಓಪನ್ ಹಾರ್ಟೆಡ್, ಓಪನ್ ಮೈಂಡೆಡ್, ಓಪನ್ ಬಾತ್ರೂಮ್ ಟ್ಯಾಲೆಂಟ್. ಹೌದೌದು. ಬಾತ್ರೂಮ್ ಹೋಗಿ ಸಿಂಗ್ ಮಾಡ್ಲಾ ಸರ್? ಈಗ ನಮ್ಮ ಮನೆಯದ್ದು. ಈಗ ಎಲ್ಲಿದ್ರಿ ಸರ್ ನೀವು? ಮನೇಲಿದ್ದೀರಾ? ಅಂದ್ರೆ ನೀವು ಬಾತ್ರೂಮ್ ಹೋಗಿ ಸಿಂಗ್ ಮಾಡೋದಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಅಂದ್ರೆ ನೀರಿನ ಸೌಂಡ್ ಎಲ್ಲ ಬರುತ್ತೆ ನೋಡಿ, ನಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಇಲ್ಲ, ಯಾವ್ದು ಸಿಂಗ್ ಮಾಡ್ಬೇಕು ಹೇಳಿ? ಯಾವ ಸಾಂಗ್ ಸಿಂಗ್ ಮಾಡ್ತೀರಿ ಹೇಳಿ ಸರ್? ಯಾವ್ದು ನೋಡುವ? maybe favorite song, Hindi or Kannada or Tulu, maybe you can do it. ಹೌದು. And your choice sir. Okay. Try ಮಾಡ್ತೀರಿ ಸರ್? ಯಾವ ಹೇಳ್ತೀರಿ ಸರ್? ಯಾವ ಸಾಂಗ್ ಹೇಳ್ತೀರಿ ಸರ್? ಯಾವ ಸಾಂಗ್ ಹೇಳ್ತೀರಿ ಸರ್? ಅಶ್ವಥ್ ಅವರದೊಂದು ಟ್ರೈ ಮಾಡ್ತೀವಿ. ಓಕೆ, ಟ್ರೈ ಮಾಡಿ ಸರ್. ಓಕೆ, ನಾವು ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಜಸ್ಟ್ ಅ ಮಿನಿಟ್ ಸರ್. ಅಂದ್ರೆ ಸ್ಟುಡಿಯೋದಲ್ಲಿ ಇದ್ದೇವೆ ಸರ್. ಅಂದ್ರೆ ಕೆಲವೊಂದು ಆಡಿಷನ್ಸ್ ಎಲ್ಲ ನಾವು ಜಾಸ್ತಿಯಾಗಿ ಮೊಬೈಲ್ ಅಲ್ಲೇ ತಗೊಳ್ತಿದ್ದೇವೆ. ಓಕೆ, ನಿಲ್ಲಿ ಸ್ವಲ್ಪ ಸರ್, ಸ್ವಲ್ಪ. ರೇಮನ್ ರೆಡಿಯಾ? ಓಕೆ, ರೆಡಿ ಸರ್, ರೆಡಿ. ಪ್ಲೇ ಸರ್. ತರವಲ್ಲ ತಗಿಸಿನ ತಂಬೂರೀಶ್ವರ ಬರದೆ ಬಾರಿಸದಿರು, ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ. ಸಾಕ ಸರ್? ಸೂಪರ್ ಸರ್, ಸೂಪರ್. ನೀವು ವಾಯ್ಸ್ ಈ ತರ ಇದೆ ಸರ್. ನೀವು ಪಾರ್ಟಿಸಿಪೇಟ್ ಮಾಡಿ ಸರ್. ಯಾಕೆ ಇನ್ನು ಕೂಡ ನೀವು ಬಾತ್ರೂಮ್ ಅಲ್ಲೇ ಇರ್ತೀರಾ? ಹೊರಗೆ ಬನ್ನಿ ಸರ್. ನೀವು ಯಾವ್ದು ನಿಮ್ಗೆ ನಮ್ಮ ಮೇಲ್ ಮಾಡಿದಾರ ಪ್ರಕಾಶ್ ಅವರು? ಹೌದು. ಅವರು ಮೋಸ್ಟ್ಲಿ ನಮ್ಮ ಪ್ರತಿಭೆಯನ್ನು ಪ್ರಕಾಶಮಾನವಾಗಿ ಬೆಳಗಿಸುವ ಅಂತ ಇದ್ದಾರೆ. ಹೌದು. ಅವರ ಒಂದು ಇದೆ, ಯಾವ್ದೋ ಒಂದು ಬಾರಿ ಇದ್ರಲ್ಲಿದ್ದಾರೆ ಅವರು, ಪ್ರಕಾಶ್ ಅವ್ರು. ಯಾಕೆ ಗೊತ್ತಾ, ನಂಗೆ ಆಗ್ಲೇ ಕಾಲ್ ಮಾಡಿದ್ರು. ಅವರ ಕಂಠ ಒಟ್ಟಾರೆ ಉಂಟು ಅಂತ ಹೇಳಿದ್ರು. ಹೌದೌದು, ಶ್ರೀಕಂಠ. ಸೊ ಹಾಗಾಗಿ ಯಾಕೆ ಗೊತ್ತಾ, ನಿಮ್ಮ ಹತ್ರ ನಾನು ಇಷ್ಟು ಫ್ರೀ ಆಗಿ ಯಾಕೆ ಮಾತಾಡ್ತಿದ್ದೆ ಅಂದ್ರೆ, ನಿಮ್ದೊಂದು ಟ್ಯಾಲೆಂಟ್ ಗೊತ್ತಾಗ್ತಿದೆ ಸರ್ ನಂಗೆ. ಹೌದೌದು. ನಿಮ್ಮ ವಾಯ್ಸಿಗೆ ಯಾವ್ದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬೇಡ ಅಂತ ಅನಿಸ್ತದೆ ನಂಗೆ. 4 ಗೋಡೆ ಇದ್ರೂ ಕೂಡ 4 ಗೋಡೆ ಕೂಡ ಮ್ಯೂಸಿಕ್ ಇನ್ಸ್ಟ್ರೂಮೆಂಟೇ. ಇನ್ಸ್ಟ್ರೂಮೆಂಟ್ ಬಾಲ್ದಿ, ಬಕೆಟ್, ಮತ್ತೆ
ಅಂದ್ರೆ ನೀವು ಮೇಲಿನಿಂದ ಶವರ್. ಹೌದೌದು, ಮೇಲಿನಿಂದ ಶವರ್, ನಮ್ದು ಇನ್ಸ್ಟ್ರೂಮೆಂಟ್. ಅದೇ ಇನ್ಸ್ಟ್ರೂಮೆಂಟ್ಸ್ ಅಲ್ವಾ. ಸೊ ನೋಡಿ, ನಿಮ್ಗೆ ಒಂದು ಈಗ ಪ್ಲಾಟ್ಫಾರ್ಮ್ ನಿಮ್ದು ಬಾತ್ರೂಮ್ ಅಲ್ವಾ ಫಸ್ಟಿಗೆ. ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಡ್ತೇವೆ ನಿಮ್ಗೆ ಸರ್, ಜಾಗ್ರತೆ. ಅದರಲ್ಲಿ ಯಾರು ಮಾತಾಡೋದು ಹೇಳಿದೀಗ? ಸತೀಶ್ ಅಂತ ಸರ್. ಸತೀಶ್? ಹೌದು. ನಮ್ಮ ಫ್ರೆಂಡ್ ಅಂತ ಎನಿಸಿದೆ. ಯಾರು ಫ್ರೆಂಡ್ ಸರ್? ಯಾರಾದ್ರೂ ಫ್ರೆಂಡ್ಸ್ ಇರ್ತಾರಲ್ಲ, ಫೋನ್ ಮಾಡಿ ತಮಾಷೆ ಎಲ್ಲ ಮಾಡ್ತಾರೆ. ಕರೆಕ್ಟ್. ಸೊ ವಾಟ್ ಎವರ್ ಸರ್, ಸುಧೀರ್ ಅವರೇ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಬಟ್ ಏನ್ ಗೊತ್ತಾ, ನೀವೊಂದು ಪಾರ್ಟಿಸಿಪೇಟ್ ಮಾಡಿ ಸರ್. ನಾವೊಂದು ನಿಮ್ಗೆ ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಹ್ಯಾವ್ ಯುವರ್ ಜಿಮೇಲ್ ID ಸೆಂಡ್ ಮಾಡ್ಬೋದು ಸರ್ ನಮ್ಗೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಸೆಂಡ್ ಮಾಡ್ತೇವೆ ನಿಮ್ಮ ಮೇಲ್ ಐಡಿಗೆ. ಏನ್ ಹೇಳ್ತೀರಿ, ನಿಮ್ದು ಮೇಲ್ ID ಹೇಳ್ತೀರಿ ಸರ್? ಸರ್ ಏನ್ ಗೊತ್ತಾ, ಇದೊಂದು ನಿಮ್ಗೆ ಸರ್, ಇದು ಗೋಲ್ಡನ್ ಆಪರ್ಚುನಿಟಿ ಸರ್ ನಿಮ್ಗೆ. ಹೌದೌದು. ಸಿಲ್ವರ್ ಸಿಕ್ಕಿದ್ರೆ ತೊಂದ್ರೆ ಇಲ್ಲ. ಸಿಲ್ವರ್ ಗೋಲ್ಡನ್ ಆಪರ್ಚುನಿಟಿ ಸರ್. ನಾವು ಗೋಲ್ಡ್ ಕೊಡಲ್ಲ, ಗೋಲ್ಡನ್ ಆಪರ್ಚುನಿಟಿ ಅಂತ. ಸೊ ಸಿಲ್ವರ್ ನಿಮ್ಗೆ ಸಿಗತ್ತಾ ಅಲ್ಲ ಕಬ್ಬಿಣ ಸಿಗತ್ತಾ ಅಂತ ಗೊತ್ತಿಲ್ಲ. ಅಲ್ಯೂಮಿನಿಯಂ ಪೀಸ್ ಸಿಕ್ಕಿದ್ರೆ ತೊಂದ್ರೆ ಇಲ್ಲ ಸರ್. ನೀವು ಮೇ ಬಿ ನಾವು ಗುಜರಿ ಮಾರುವವರಿಂದ ಎನ್ಸ್ಕೊಂಡಿದ್ರೆ ಏನಂತ ಗೊತ್ತಿಲ್ಲ ಸರ್. ಏನ್ ಗೊತ್ತಾ ಸುಧೀರ್ ಅವ್ರೆ, ಅಟ್ ಲಾಸ್ಟ್ ಏನ್ ಹೇಳ್ತೀರಾ ಸರ್ ನೀವು? ಸರ್ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡು ಸರ್, ಒಂದು ಚಾನ್ಸ್ ಕೊಟ್ರೆ ನೋಡುವ, ಸ್ಟೇಜ್ ಕೊಟ್ರೆ ನಮ್ಗೆ. ಹೌದಾ? ವೈ ಕಾಂಟ್ ವಿ? ಶೋರ್. ವೈ ಕಾಂಟ್ ವಿ ಅದೊಂದು ನಿಮ್ಮ ವರ್ಡಿಂಗ್ಸ್ ಸೂಪರ್ ಇದೆ. ಕರೆಕ್ಟ್ ಯು ಆರ್ ರೈಟ್ ಸರ್. ಸೊ ಹಾಗಾಗಿ ಯಾವ ಸಾಂಗ್ ಈಗ ನಾಳ್ದು ಆಡಿಷನ್ ಬಂದ್ರೆ ಯಾವ ಸಾಂಗ್ ಅನ್ನ ಹಾಡ್ತೀರಿ ಸರ್? ಯಾವ್ದಾದ್ರು ಒಂದು ನೆನಪಿದ್ಯಾ? ಈಗ ನಾನು ಇಲ್ಲಿ ಲಿಸ್ಟ್ ಮಾಡ್ತಿದ್ದೇನೆ, ಯಾವ ಸಾಂಗ್ ಹೇಳ್ತೀರಿ ಸರ್? ಮೇ ಬಿ ತುಳು ಕೂಡ ಆಗ್ಬೋದು, ಕನ್ನಡ ಕೂಡ ಆಗ್ಬೋದು, ನೋ ಪ್ರಾಬ್ಲಮ್. ಹೌದು. ಯಾವ್ದು ಯಾವ್ದು ಹೇಳ್ತೀರಿ ಸರ್? ಯಾವ್ದು? ದೇವರದ್ದು ಬೇಡ ಸರ್, ದೇವರದ್ದು ಬೇಡ. ಬೇಡ. ಅಂದ್ರೆ ನಿಮ್ಮ ಒಂದು ತುಳುವಲ್ಲಿ ಯಾವ್ದು ಫೇಮಸ್ ಉಂಟು ಸರ್? ಎಕ್ಕಸಕ ಅಂತ ಒಂದು ಫೇಮಸ್ ಇದೆಯಲ್ವಾ, ಅದನ್ನ ಹೇಳ್ತೀರಾ? ಓಕೆ. ತುಂಬಾ ಖುಷಿ ಆಯ್ತು ಸುಧೀರ್ ಅವರೇ ನಿಮ್ಮ ಹತ್ರ ಮಾತಾಡಿ. ಹೌದೌದು, ನಿಮ್ಗೆ ಕಾಲ್ ಬರ್ತದೆ. ಡೇಟ್ ಅಂಡ್ ವೆನ್ಯೂ ಹೇಳ್ತಾರೆ. ಹೌದೌದು, ಆಯ್ತಾ? ಅಂಡ್ ನಮ್ದು ಮೈನ್ ಆಫೀಸ್ ಇಲ್ಲಿದೆ ಉಡುಪಿಯಲ್ಲಿ. ಉಡುಪಿಯಲ್ಲಿ ನೀವು ಜಸ್ಟ್ ಬಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನೀವು ನನ್ನನ್ನು ಮೀಟ್ ಆಗ್ಬೇಕಾದ್ರೆ ನೀವು ನಾಡ್ದು ಯಾವಾಗ ಬರ್ತೀರಾ ಊರಿಗೆ? ದೀಪಾವಳಿಗೆ ಬರ್ತೀರಾ ಸರ್? ಓಕೆ 10th ಬನ್ನಿ ಸರ್. ಅಲ್ಲಿ ನಮ್ದು ಸ್ಪಂದನ ಟಿವಿ ಅಂತ ಇದೆಯಲ್ಲ, ಅಲ್ಲಿ ಬಂದು ಮೀಟ್ ಆದ್ರೆ ನಾನು ಇರ್ತೇನೆ ಸರ್. ಸ್ಪಂದನ ಟಿವಿ ಅವರ? ಹೌದೌದು. ನಮ್ಮ ಫ್ರೆಂಡ್ ಸ್ಪಂದನ ಟಿವಿಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರೇ? ಯಾರು ಸರ್? ಮುಂದೆ ನಮ್ದೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿದ್ರು. ಓಕೆ ಸರ್, ನಮಸ್ತೆ ಸುಧೀರ್ ಸರ್ ನಮಸ್ತೆ. ನಮಸ್ಕಾರ ಸರ್ ನಮಸ್ತೆ. ಯಾನ್ ಕಾರ್ತಿಕ್ ಪಾತೇರ್ ಸತೀಶ್ ಪ್ರಕಾಶ್ ಮಾಡ್ತಾ ಯಾರು ಈ ಬ್ಯಾಂಗ್ಳೂರ್ ಕೆಲವು ಫ್ರೆಂಡ್ಸ್ ಬರ್ತಾರೆ ಅಂಚೆ ಏರ್ಪಟ್ಟು ಪಾತ್ರ ಅದ ಯಾನ್ ಚಾನಲ್ ತ್ರೂಟ್ ಪಾತ್ರಂದುಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಲ್ತಂದುಲ್ಲ. ಓಕೆ ಫೋನ್ ಉಂಟು. ಸೊ ಇರ್ನ ನಂಬರ್ ಕೋರ್ನಿ ಅಶೋಕ್ ಅಂದೆ ಇರ್ನ ನಂಬರ್ ಕೋರ್ನಿ ಅಶೋಕ್ ಅವೇ. ಸೊ ಪಾಡ್ನ ತಿರ್ನ ಪೋದಾತನ್ ಮುಲ್ಪ
ಅಂಚ ಸೊ ವಾಟ್ ಎವರ್ ಸರ್ ಇರ್ನ ಟ್ಯಾಲೆಂಟ್ ಬಾರಿ ಶೋಕೊಂಡು ಬಾತ್ರೂಮ್ ಸಿಂಗರ್ ಬಂದ್ಬಾರ ಕೂಡ ಆಯ್ತೊಟ್ಟಿಗೆ ಒಂಜಿ ಲೈನ್ ಪಂಡರ್ ಬಾರಿ ಶೋಕಾಂಡ್ ಇರಡ ಟ್ಯಾಲೆಂಟ್ ಉಂಡು ಸರ್ ಅವೇ ಪಿದೇ ಬಲೇರು ಓಕೆ ಸೊ ಸುಧೀರ್ ಸರ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಇರ್ನ ನಂಬರ್ ಕೊರ್ರಿ ಅಶೋಕ್ ಓಕೆ ಅರೇಂಜ್ ತೂಲೆ ಏನಂದ ಓಕೆ ಓಕೆ ಸರ್ ಬಾಯ್ 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 ಸೊ ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ವಿಘ್ನೇಶ್ ಓಕೆ ಬಜಗೋಳಿಯಿಂದ ಸೊ ಅಶ್ವಿನಿ ಅವರು ನಂಬರ್ ಕೊಟ್ಟಿದ್ದಾರೆ ಸೊ ವಿಘ್ನೇಶ್ ಅವರನ್ನು ಆ್ಯಂಡ್ ಇವರು ಕೆಲಸ ಮಾಡೋದು ಈ ಗಾರೆ ಕೆಲಸ ಅದು ಇದೆಲ್ಲ ಮಾಡ್ತಾರೆ ಸೆಂಟ್ರಿಂಗ್ ಕೆಲಸ ಎಲ್ಲ ಮಾಡ್ತಾರೆ ಸೊ ನೋಡೋಣ ಕಾನ್ಸೆಪ್ಟ್ ಏನಿಲ್ಲ ನಮ್ಮದು ಮೊನ್ನೆ ಒಂದು ಹೊಸ ಮನೆ ಕಟ್ಟಿದ್ವಿ ಸೊ ಗಾರೆ ಕೂಡ ಮಾಡಿದರೆ ಸೆಂಟ್ರಿಂಗ್ ಕೂಡ ಮಾಡಿದಿರಿ ಸೊ ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕ್ರ್ಯಾಕ್ ಬಂದಿದೆ ಅಂದರೆ ವಿದಿನ್ 18 ಡೇಸ್ ವಿದಿನ್ 15 ಡೇಸಲ್ಲಿ ಈ ಥರ ಆದರೆ ಏನು ಮಾಡೋದು ಅಂತ ಸೊ ಅದೇ ಒಂದು ಕಾನ್ಸೆಪ್ಟು ನಮ್ಮ ವಿಘ್ನೇಶ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಷ್ಟೇ ಓಕೆ ಸೊ ನೋಡೋಣ ನಮ್ಮ ವಿಘ್ನೇಶ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ಬನ್ನಿ ಹಲೋ ಹಲೋ ನಮಸ್ತೆ ವಿಘ್ನೇಶ್ ಅದೇ ಬಜೆಗೊಲ್ಲಿ ಇಡುತ್ತೆ ಸರ್ ನಮಸ್ತೆ ಯಾನ್ ಅನಿಲ್ ಬಂದ್ ಅನಿಲ್ ಬಂದ್ ಕಾರ್ಕಲಾಡ್ದು ಸರ್ ಅವೇ ಮರಣಿ ವರ್ಕ್ ಮಲ್ತ್ ಪೋಯಿರತ್ತೆ ಸೆಂಟ್ರಿಂಗ್ ದಾ ಎಂಕಲ ಇಲ್ಲದಾ ಮಲ್ಪ ಕಾರ್ಕಳದಲ್ಪ ಕಾರ್ಕಳ ಟರ್ನದಲ್ಪ ಇರೇ ಸೆಂಟ್ರಿಂಗ್ ದತ್ತೆ ಕೆಲಸ ಬರೋದಿರಿ ಸೆಂಟ್ರಿಂಗ್ ದತ್ತೆ ಓ ಸಾರಿ ಅವೇ ಓ ಸಾರಿ ಗಾರೆ ಗಾರೆ ಇರ್ ಮರಣಿ ಮಲ್ತಾರತ್ತೆ ಎಂಕಲ ಇಲ್ಲ ಬರ್ತದೆ ಕಾರ್ಕಳ ಇತ್ತೆ ಗಾರೆ ಪೂರ ಮಲ್ಪ ಇರತ್ತೆ ಮೇರ್ಕೋರಿ ನಂಬರ್ ಮೇರ್ಕೋರ್ಲಿ ನಂಬರ್ ರಾಹುಲ್ ಕೊರ್ನಿ ನಂಬರ್ ರಾಹುಲ್ ಕೊರ್ನಿ ರಾಹುಲ್ ಬಜಗೊಲ್ಲಿದ ಆಚಾರ್ಯ ಅಂದಂದು ಅಂಚ ಹೆಂಗ್ ಪಂಡ ಇರ್ನ ನಂಬರ್ ಹೆಂಗ್ ತಿಕ್ಕಿಜೆ ಹೆಂಗ ಪಕ್ಕ ಏನೋ ಕ್ಲೋಸ್ ಫ್ರೆಂಡೇ ಅಂಚ ಇರ್ನ ನಂಬರ್ ಜಸ್ಟ್ ಅವೇ ನಿಖಲು ಮರಣಿ ಗಾರೆ ಮಲ್ತ್ ಪೋಯಿರತ್ತೆ ಬೈತಾರತ್ತೆ ಮರಣಿ ಬರ್ತಾರತ್ತೆ ಅವು ಮೇ ಬಿ 18 ಡೇಸ್ ಇನ್ನಿಕ ಸರ್ ಇಜ್ಜಿ ಪಂಡ ಐತೆ ಮರಣಿ ಬರ್ತದಿಯಾರ ಪಣ್ಣಿ ಸರ್ ಓ ಒಂದು ಇರಿ ಇಂಚ ಈ ನಮ್ನಿ ಸುಳ್ಳು ಬಾತಾರ ಬಲ್ಲಿ ಮರೆ ಮತ್ತೆ ಈ ನಮ್ನಿ ಒಟ್ಟಾರೆ ಗಾರೆ ಮಲ್ತು ಹೋದು ಎಂಕಲ್ನ ಪೇಮೆಂಟ್ ಪೂರ ಗೆತ್ತೊಂದು ಐಕ್ ತಕ್ಕ ನಿಕ್ಳು ವರ್ಕ್ ಮಲ್ಪಡುತ್ತೆ ವಿಘ್ನೇಶ್ ಬೈಜಿ ಬಂಡ ಅವಳಿತ ನಿಕ್ಳು ಮಲ್ತು ಹೋಗ್ತಾರೆ ಎಗ್ದಾದ ಅಲ್ಪನು ಈರ್ ಬೈಜಿಂದ ನೋಡ್ಚಿ ಕಂಪ್ಲೀಟ್ ಪ್ರೂಫ್ ಉಂಡು ಎಂಗಲ ಸಿಸಿ ಕ್ಯಾಮರಾ ರೆಕಾರ್ಡ್ ಆತುಂಡು ಈರೆ ಮಲ್ತದ ಅಲ್ಪ ಗಾರೆ ಮಲ್ತು ಪೋಯಿನಿ ಇತ್ತದಾದ ಮಲ್ತುಂದುಲ್ಲ ರೀ ನಾನೇ ಓ ಈ ರೀತಿ ಇಲ್ಲಡೆ ಅದೇ ಇತ್ತೆ ಒಂದು ಗಾರೆ ದಾದ ಇಲ್ಲ ಬತ್ ಮಲ್ಪೋರ ಇತ್ತೆ ಕಂಪ್ಲೀಟ್ ಸರಿ ಮಲ್ಪೋರ ಎಲ್ಲ ಬರ್ಪಾರ ಈ ರೀತಿ ಗೊತ್ತು ಜಿಂದ್ ಬಂದ್ರ ಬಲ್ಲಿ ಮೇರೆ ವಿಘ್ನೇಶ್ ರಾಂಗ್ ನಂಬರ್ ಅದು ಸರ್ ಇಲ್ಲ ಬರೋಡೆ ಎಂಕ್ಲು ಇಲ್ಲ ಬತ್ತನ ಎಂಕ್ಲು ಒಟ್ಟಾರೆ ನಮ್ಮ ಪಕ್ಕಡೆ ಬಾತರು ಒಟ್ಟಾರೆ ಬಾತರು ಎಂಕ್ಲು ಕರೆಕ್ಟ್ ಇರ್ ತಪ್ಪು ಮಲ್ದಾರತೆ ತುಲೆ ಈರೊಂಜಿ ಮರಣಿ ಬತ್ತಾರೆ ಪಂಡರ್ ಇತ್ತು ಪ್ಲಾನ್ಸ್ ಪೂರ ಕೊರಿಯರ್ ಇತ್ತು ಒಟ್ಟಾರ ಒಂಜಿ ಗಾರೆ ಮಲ್ತು ಹೋಗ್ತಾರ ಇತ್ತೇನೆ ಕ್ರ್ಯಾಕ್ ಮಾರ್ರೆ ನನ್ನ ಎಲ್ಲ ಒಂಜಿ ಏನಾಲ್ಪರು ಎಂಕುಲು ದಾದ ಎಂಕುಲು ಆತ್ ಬಂಗ ಬಿಡ್ದು ಲೋನ್ ಮಲ್ದು ಇಲ್ಲು ಕಟ್ಟುವ ಮಾರ್ರೆ ನಿಕುಲು ಇಂಚ ಆಲ್ಪಣಿ ಅತ್ತ ಪಂಡೀರ್ ಎಂಡೇನ ಮನ್ಪುಣ ಬನ್ನಾಗ ಒಂಚೂರು ಬೇತದ ಅರ್ಥ ಆಪುಂಡಿ ಬೇತೆ ನೀರ್ಲ ಬೇತೆ ಪಾತ್ರ ಈ ರೀತಿ ಕಾಲ್ ಕಟ್ ಮಾಡ್ಪೋಜಿ ಸರ್ ಕಾಲ್ ಕಟ್ ಮಾಡ್ಪೋಜಿ ಪ್ಲೀಸ್ ದಯದಿದ್ದು ದಯಪಂಡ ಎಂಗಲ್ಲ ಒಂಜಿ ಬೇಜಾರಾದ್ರು ಒಂಚೂರು ಆಡಲ್ಲ ಪಾತ್ರ ಹೊಡೀರು ಅದು ಈ ರೀತಿ ದಾದ ಮಂಡೆ ಚಡುಲ್ಲರಾ ದಾದ ಬೇತೆ ಮಂಡೆ ಚಡುಲ್ಲರಾ ದಾದ ಮಂಡೆಚ್ಚ ಸರ್ ಯಾನು ಸಾಲ್ವ್ ಮಾಡ್ಬೇಕು ಬೊಡ್ಡ ದುಡ್ಡುದಾ ಓ ಐತೆ ದುಡ್ಡು ಎತ್ತಿತ್ತು ಎಂಕುಲ್ ದಾದ ಅಲ್ಪ ಸರ್ ಎಂಕಲ್ಲ ಐತೆ ದುಡ್ಡು ಪೂರ ಖರ್ಚಾತನ ಸರ್
ಯಾರು ಅಂಚಿನ ದುಡ್ಡು ಮಂಡ್ಯ ಚಾನಲ್ ಎಲ್ಲ ಅಂತಪುರ ಅಂದೆ ಸಾಲಡಿಲ್ಲ ಅಂತ ಓ ಮಾನೊಂದುಲ್ಲರ ಸಾಲಡಿಲ್ಲ ಅಂತ ಸಾಲುಳ್ಳರೆ ಇತ್ತೆ ದಾದ ಅಲ್ಬಿಡ್ತು ಸರ್ ಹೆಂಗೆ ಒಂಜಿ ಸೊಲ್ಯೂಷನ್ ಕೊರ್ಲೆ ಇರ್ನ ಜನ ಅಲ್ಲ ಏರ್ಲ ಬತ್ತೆರಡ ಗಾರೆ ಅಲ್ಪಾಡ ಸರ್ ಉಲ್ಲೇರ ಸರ್ ಯಾರಲ್ಲ ಹೆಂಗ್ ಗೊತ್ತಿ ಅತ್ತ ಪಂಡೆ ಇರ್ ಗೊತ್ತು ಜಿನ್ ಪರೋಣ ಸರ್ ಸ್ಪಾಟ್ ಕಡಪಡೆ ಕಡಪಡರ ಕಾರ್ಕಳ ನಮ್ಮ ಕುಂಟಲ್ಪಾಡಿ ಉಂಡತೆ ಅಂದೆ ಕುಂಟಲ್ಪಾಡಿದಲ್ಪ ಅವಲಂಜಿ ಬಸ್ ಸ್ಟ್ಯಾಂಡ್ ತಿಕ್ಕುಂತಲೆ ಅಂದ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂದ್ ಸರ್ಕಲ್ ಆ ಸರ್ಕಲ್ ಅಲ್ಪ ಸೈಡ್ ಲೆಫ್ಟ್ ಸೈಡ್ ಒಂಜಿ ರೋಡ್ ಪೋತುಂತಲೆ ಲೆಫ್ಟ್ ಸೈಡ್ ರೋಡ್ ಸಾನೂರು ಗೋಪಿನ ರೋಡ್ ಕಾಂಕ್ರೀಟ್ ರೋಡ್ ಅದಂದ್ ಕಾಂಕ್ರೀಟ್ ರೋಡ್ ಸರಿ ಆ ಕಾಂಕ್ರೀಟ್ ರೋಡ್ ಅಲ್ಪ ಒಂಚೂರು ಎದುರು ಪನ್ನಾಗ ಒಂಚೂರು ಕುಲ್ಲೆರ ಲೆಕ್ಕ ಅಲ್ಪ ಇಡ್ದುಲೆ ಅಲ್ಪ ಒಂಚೂರು ಸೈಡ್ ಒಂಚೂರು ಎದುರು ಪೋನಾಗ ಒಂಜಿ ಗುಜ್ಜದ ಮರ ತಿಕ್ಕೊಡು ಅಲ್ಪನೇ ಸರ್ ಇಲ್ಲಿ ಗೊತ್ತಾಂಡೆ ಅನಿಲ್ ಸರ್ ಅಂದಂದು ಯಾನು ರ್ಯಾಶ್ ಆಪುಜಿ ಸರ್ ರ್ಯಾಶ್ ಅಂಡ್ ವಾಟರ್ ರ್ಯಾಶ್ ಆಪನ್ ಗೊತ್ತಾಂಡೆ ದೇ ಗೊತ್ತುಂಡೆ ಎಂಕುಲ ಆತು ಲೋನ್ ಮಲ್ತದ ಏತ್ ಗೊತ್ತಿರಿ ಹೆಂಗ್ ಎಲ್ಲ ಬಾರಿ ಬಂಗೋಡುಲ್ಲೆ ಇಲ್ಲಿ ಸೇಲ್ ಮಲ್ಪನೆಟ್ಟುಲ್ಲೆ ಇರ್ಲನ್ನೇ ಪರಿಸ್ಥಿತಿ ಎಂಕ ಮಾಡಿ ಈ ನಮ್ನಿ ಗಾರೆ ಸಾರನೆ ಬರೋ ಮಲ್ತಂಡ ಈನ ಮಲ್ಪುನು ಮೇರೆ ಬೈಜರ್ ಅದ್ ಎಂಕಲ್ಲ ಸಿಸಿ ಕ್ಯಾಮರಾ ಉಂಡತ್ತೆ ಎಂಕಲ್ಲ ಸಿಸಿ ಕ್ಯಾಮರಾ ಏನು ಆತ ಮನ್ನಾಗ ಎಂಕಲ್ ಇಲ್ಲದ ಸಿಸಿ ಕ್ಯಾಮರಾದ ಪಾತ್ರ ಅತ್ತೇನೆ ಎಂಕಲ್ಲ ಕುಡಂಜಿ ಇಲ್ಲದ ಸಿಸಿ ಕ್ಯಾಮರಾ ಪಾಡ್ದೇನ್ ಗೊತ್ತಾಡೆ ಇತ್ತೀರ ಆವ ಪರೋಡಿ ಬಾರಿ ಫೇಮಸ್ ಆತ ಡೈಲಾಗ್ ಆವ ಬಂದು ಗೊತ್ತಾಡದು ಸರ್ ಬಿಸಿ ಆಯ್ತು ಸರ್ ಇಲ್ಲಿ ಒಂಚೂರು ಪಾತ್ರೆಗೆ ಇಲ್ಲ ಒಂಚೂರು ಏನಾರು ಕಾಲ್ ಕಟ್ ಮಾಡ್ಬಿಡ್ತೀವಿ ಒಂಚೂರು 5 ನಿಮಿಷ ಎನ್ನ ಬೇಜಾರನ್ನು ಅರ್ಥ ಮಾಡ್ತಲ್ಲ ಸರ್ ಈರ್ನ ಬೇಜಾರು ದಾದೆ ಪಲ್ಲೆ ಏನ ಪಲ್ಲೆ ದಾದೆ ಅವೇತಾ ಬೇತುಂಡಿ ಬೇತೆ ಬೇತಾಳಿಜೆ ಇತ್ತೆ ಯಾ ಪಾತ್ರೆ ನಡ್ದಲ್ಲ ತಪ್ಪಣ್ಣ ಮಾರ ತಪ್ಪಣ್ಣ ಸಮಯ ಪಡ್ ಮಾರ ತಪ್ಪು ಯಾನ್ಲ ಬಾರಿ ಮಂಗೋಡುಲ್ಲ ಮೇರೆ ಸೈಕ ಒಂದ ಆಪುಂಡು ಓಯ್ ಛೇ ಈರ್ ಸೈಯೋಚು ಮಾರ ಯಾನ್ ಪಾತ್ರೆ ಈರ್ ಸೈಯೋಡ್ಚಿ ಬೋಡೆ ಯಾನ್ ಹಲೋ ಅತ್ ಈರ್ ಅಂಚ ಮಲ್ಪರ್ ಪೋಡ್ಚಿ ಸರಿ ಸರ್ ಒಂಚೂರು ಲಾಸ್ಟ್ ಒಂಜಿ ಪಾತ್ರೆ ಸರ್ ಲಾಸ್ಟ್ ಒಂಜಿ ಪಾತ್ರೆ ಒಂಜಿ ಪಂದು ಮುಗಿಪುಯಾನ್ ವಿಘ್ನೇಶ್ ಸರ್ ನಮಸ್ತೆ ನಮಸ್ತೆ ಒಂದು ಸ್ಪಂದನ ಟಿವಿ ಹಿಡಿದು ಕಾಲ್ ಮಲ್ತೊಂದುಲ್ಲೆ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹೊಡ್ದು ಸೊ ಇರ್ರೇನ್ ಜಸ್ಟ್ ಪ್ರ್ಯಾಂಕ್ ಮಲ್ತೀನವೇ ಓಕೆ ಸೊ ಇರ್ನ ನಂಬರ್ ಕೊರ್ನಿ ಯಾರು ಗೊತ್ತುಂಡೆ ಇರ್ನ ನಂಬರ್ ಕೊರ್ನಿ ಅಶ್ವಿನಿ ಬಂದವೆ ಇರ್ನ ನಂಬರ್ ಕೊರ್ನಿ ಅಶ್ವಿನಿ ಎಂಕಲ್ ಪ್ರ್ಯಾಂಕ್ ಮಲ್ತೀನಿ ಬೇಜಾರ್ ಮಲ್ಪಡ್ಚಿ ಇಂಚೆನೆ ಲೈಫ್ ಗಮ್ಮತ್ತಾದ್ ಗೆತೊನ್ಲೆ ಓಕೆ ಸರ್ ಬಾಯ್ ನೋಡಿದ್ರಲ್ಲ ವೀಕ್ಷಕರು ಇವತ್ತಿನ ಒಂದು ಎಪಿಸೋಡ್ ಕಿರಿಕಿರಿ ಮಸ್ಕಿರಿ ಆ್ಯಂಡ್ ತುಂಬಾ ಖುಷಿ ಆಯಿತು ಎಷ್ಟು ಜನರಿಗೆ ಪ್ರ್ಯಾಂಕ್ ಮಾಡಿದೆ ಅಂತ ನಿಮ್ಗೆ ಕೂಡ ಗೊತ್ತಾಯಿತು ಸೊ ಪ್ರತಿ ಭಾನುವಾರ ಇದೇ ರೀತಿಯಾಗಿ ನಾವು ಪ್ರ್ಯಾಂಕ್ ಮಾಡ್ತಾ ಇರ್ತೇವೆ ಆ್ಯಂಡ್ ನೀವು ಕೂಡ ನಂಬರನ್ನು ಕಳಿಸ್ಬೋದು ಯಾರೆಲ್ಲ ಎಪಿಸೋಡನ್ನು ಮಿಸ್ ಮಾಡ್ತಾರೆ ನೋಡಿ ಅವರಿಗೆ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಎಪಿಸೋಡ್ ಕೂಡ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ ನಾವು ಕೊಟ್ಟಿರುವಂಥ ನಂಬರ್ಗೆ ಏನು ಇಷ್ಟೊತ್ತಿಗೆ ಪ್ರ್ಯಾಂಕ್ ಮಾಡಲಿಲ್ಲ ಅಂತ ಕೆಲವೊಂದು ಕ್ವಶನ್ಸ್ ಮಾರ್ಕ್ ಎಲ್ಲ ಇರುತ್ತೆ ಬಟ್ ನಾವು ಅದಕ್ಕೆ ಪ್ರತಿಯೊಂದು ನಂಬರ್ ನೀವು ಏನು ಕಳಿಸ್ತೀರಿ ನೋಡಿ ಅದಕ್ಕೆಲ್ಲ ನಾವು ಟ್ರೈ ಮಾಡ್ತಾ ಇರ್ತೇವೆ ಯಾಕಂದರೆ ಕೆಲವೊಂದು ಸತಿ ಆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಕೆಲವೊಂದು ಸತಿ ನೆಟ್ವರ್ಕ್ ಇರೋಲ್ಲ ಸೊ ಅಂಥ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಬಟ್ ನೀವು ಕೊಟ್ಟಿರುವ ನಂಬರ್ಗೆ ನಾವು 100% ಟ್ರೈ ಮಾಡ್ತೇವೆ ಓಕೆ ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್